ನಾಗುರಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಾಗುರಿ ಮಂಗಳೂರು ಇದರ 2020-21ನೇ ಸಾಲಿನ 40ನೇ ವಾರ್ಷಿಕ ಮಹಾಸಭೆ ಮಂಗಳೂರು ನಾಗುರಿ ಚರ್ಚ್ ಸಭಾಂಗಣದಲ್ಲಿ ನಡೆಯಿತು. ನಾಗುರಿಯ ಆಂಜಲೋರ್ ಚರ್ಚ್ ಸಭಾಂಗಣದಲ್ಲಿ ಈ ಒಂದು ಸಭೆ ನಡೆಯಿತು. ಈ ವೇಳೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಸಹಕಾರಿ ಸಂಘದ ಆಯವ್ಯಯಗಳ ಬಗ್ಗೆ ಸಮಗ್ರ ಚರ್ಚೆ ಮತ್ತು ವರದಿ ಮಂಡನಾ ಕಾರ್ಯಕ್ರಮ ನಡೆಯಿತು. ಬಳಿಕ ನಾಗುರಿ ಸಹಕಾರಿ ಸಂಘದ ಉತ್ತಮ ಗ್ರಾಹಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು SSLC ಮತ್ತು PUCಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬಳಿಕ ಮಾತನಾಡಿದ ನಾಗುರಿ ಸಹಕಾರಿ ಸಂಘದ ಅಧ್ಯಕ್ಷ ಆನಂದ್ ಶೆಟ್ಟಿ ಅಡ್ಯಾರ್ ಕೊರೋನಾ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅಲ್ಪಮಟ್ಟದ ಹಿನ್ನಡೆ ಕಂಡಿತಾದರೂ ಬಳಿಕ ಸಾರ್ವಜನಿಕರ ಸಹಕಾರದಿಂದ ಸಹಕಾರಿ ಕ್ಷೇತ್ರ ಒಂದು ಹಂತದಲ್ಲಿ ಏಳಿಗೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡುವ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣರಾಗಬೇಕಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಜಪ್ಪಿನಮಗೂರು, ಬ್ಯಾಂಕ್ನ ನಿರ್ದೇಶಕರಾದ ಕೆ ರಾಮಕೃಷ್ಣ ಶೆಟ್ಟಿ, ಶ್ರೀಧರ್ ರಾಜ್ ಶೆಟ್ಟಿ, ರಾಘವ ಅಡ್ಯಾರು, ಜಯಲಕ್ಷ್ಮಿ, ರಾಮಚಂದ್ರ ಅಳಪೆ, ಶಾಲಿನಿ, ಜಗದೀಶ್, ಮುಖ್ಯ ನಿರ್ವಹಣಾಧಿಕಾರಿ ಜಗದೀಶ್ ಉಪಸ್ಥಿತರಿದ್ದರು. ಆನಂದ್ ಶೆಟ್ಟಿ ಅವರು ಹಾಗೂ ಸರ್ವ ಸದಸ್ಯರು ಭಾವವನ್ನು ಜಪ್ಪಿನಮಗೂರು, ಶ್ರೀಮತಿ ಮೋಹಿನಿ ಅಳತ್ರಿ, ಅಮೃತ ಕಲಾ ಶೆಟ್ಟಿ ಕಣ್ಣೂರು, ಸತೀಶ್ ಶೆಟ್ಟಿ, ಶ್ರೀಮತಿ ಭಾರತಿ ಕಂಕನಹಳ್ಳಿ ಇವರಿಗೆ 2019-20 ಸಾಲಿನ ಸರ್ವ ಮಾತನ್ನ ಈಗ ಅಮೃತರ್ ಅವರು ತಮ್ಮ ಕಷ್ಟಗಳ ಸಮಯದಲ್ಲಿ ನಮ್ಮ ಮರುಭೂಮಿಯಲ್ಲಿ ಎಲ್ಲರಿಗೂ ಮಾದರಿಯಾಗಿರುವಂಥ ಈ ಸಮಯದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಇಂದು ಬ್ಯಾಂಕಿನ 49ನೇ ಮಹಾಸಭೆ ನಡೀತಾ ಇದೆ. ಈ ಬ್ಯಾಂಕಿಗೆ 39 ವರ್ಷ ಕಳೆದು ಇಂದು 40ನೇ ವರ್ಷ, ಅಂದರೆ 40ನೇ ಮಹಾಸಭೆ ಇವತ್ತು. ವಿಶೇಷ ಅಂತ ಹೇಳಿದರೆ ಕಳೆದ 27 ತಾರೀಕಿಗೆ ನಡೀಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ವಿಧಾನ ಪರಿಷತ್ನ ಚುನಾವಣೆಯಿಂದ ಮಾನ್ಯ ಉಪನಿಬಂಧಕರ ಸೂಚನೆಯಂತೆ ಇವತ್ತು ಈ ಕಾರ್ಯಕ್ರಮ 18 ತಾರೀಕಿನಂದು ಇಲ್ಲಿ ನಾಗುರಿಯ ಆಂಜಲೂರು ಚರ್ಚ್ನಲ್ಲಿ ನಡೀತಾ ಇದೆ. ಬಹುಶಃ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಬಹಳ ಅಧಿಕ ಸಂಖ್ಯೆಯಲ್ಲಿ ಮಹಾಸಭೆಯಲ್ಲಿ ಸದಸ್ಯರು ಇವತ್ತು ಭಾಗವಹಿಸಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ.